ಜೋಶಿ ಮಹಾಶಯರಿಗೆ ತಪ್ಪಾಗಿ ಈ ಓಲೆಯನ್ನು ನಮ್ಮ ವೇದಿಕೆಯ ನಿರ್ವಹಣಾಕಾರ ಕೊಟ್ಟ. ಆ ಓಲೆ ನನಗೆ ಬಂದಿದೆ. ನಾನು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಿಮಗೆ ಹೇಳ್ತೇನೆ. ಜೋಶಿ ಅವರಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು, ಸಾತ್ವಿಕವಾದ ಸಿಟ್ಟು ಬಂದಿತ್ತು. ಅದು ನೋಡಿದಾಗ ನನಗೆ ಸಾತ್ವಿಕವಾದ ಖುಷಿ ಆಗ್ತಾ ಇದೆ, ಯಾಕಂದರೆ ಹೆಚ್ಚು ಹೇಳುವ ಅಗತ್ಯ ಇಲ್ಲ ಅನ್ನೋ ಕಾರಣಕ್ಕೆ. ನೀವೆಲ್ಲ ತುಂಬ ಶಾಂತವಾಗಿ ಎಲ್ಲ ಮಹನೀಯರ ಭಾಷಣವನ್ನು ಕೇಳೋದನ್ನು ನೋಡಿ ವೇದಿಕೆಗೆ ಒಂದು ಗೌರವ ಬಂದಂಗಾಯಿತು. ಯಾರ ಫೋನುಗಳು ಸಹಿತ ರಿಂಗಣ ಆಗ್ತಾ ಇರಲಿಲ್ಲ. ಎಲ್ಲರೂ ತುಂಬ ಗಮನ ಕೊಟ್ಟು ವೇದಿಕೆಯಿಂದ ಕೆಲವು ಬಂಗಾರದ ಗಟ್ಟಿ ಕಾಳುಗಳು ಬೀಳಬಹುದು ಅನ್ನೋ ಭಾವದಿಂದ ನೀವು ಕೇಳ್ತಾ ಇದ್ರಿ. ಅದೇ ಒಂದು ಕೋಆಪರೇಷನನ್ನು ನನಗೊಂದು 10 ನಿಮಿಷ ಕೊಡಿ ಅನ್ನೋದು ನನ್ನ ಪ್ರಾರ್ಥನೆ ನಿಮ್ಮೆಲ್ಲರ ನಡುವೆ. ನಾನು ನನ್ನ ಪೂರ್ವಾಶ್ರಮದಲ್ಲಿ, ಅಂದರೆ ನ್ಯಾಯಾಧೀಶ ಆಗೋಕ್ಕಿಂತ ಪೂರ್ವದಲ್ಲಿ, ಸ್ವಲ್ಪ ರಾಷ್ಟ್ರೀಯವಾದಿ ಚಿಂತನೆಯ ಬ್ರಾಹ್ಮಣೇತರ ಚಳುವಳಿಯೊಂದಿಗೆ ಗುರುತಿಸಿಕೊಂಡಿದ್ದೇನೆ. ನ್ಯಾಯಾಧೀಶ ಆದಮೇಲೆ ಎಲ್ಲ ಚಳುವಳಿಯಿಂದ ನಾನು ನಿವೃತ್ತಿ ಹೊಂದಿಕೊಂಡು ನ್ಯಾಯದ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ನಾನೊಬ್ಬ ಹಾಲಿ ನ್ಯಾಯಾಧೀಶ ಆಗಿರುವ ಕಾರಣಕ್ಕೆ ನನಗೆ ಕೆಲವು ನಿಮಗೆ ಗೊತ್ತಿರುವಂಗೆ ಇತಿಮಿತಿಗಳಿದೆ. ಆ ಇತಿಮಿತಿಗಳ ಹಿನ್ನೆಲೆಯಲ್ಲಿ ನನ್ನ ಮಾತನ್ನು ಹೇಳ್ತಾ ಇದ್ದೆ. ಬ್ರಾಹ್ಮಣ್ಯ ಅನ್ನುವಂಥ ವಿಷಯ ನಾನು ಅರ್ಥೈಸಿಕೊಳ್ಳುವಂತೆ ಜಾತಿ ಸೂಚಕ ಆಗಬಾರ್ದು, ವರ್ಣ ಸೂಚಕ ಆಗಬೇಕು ಅನ್ನೋದು ನನ್ನ ಅಭಿಮತ. ಇದು ಮೊದಲನೇದು. ಯಾಕೆ ಅಂದರೆ ನಮ್ಮ ವೇದಗಳನ್ನು ವಿಂಗಡಣೆ ಮಾಡಿದಂಥ ವೇದವ್ಯಾಸ ಮೀನುಗಾರಳ ಮಗ. ಆ ವೇದಗಳನ್ನು ನಾವು ತಲೆ ಮೇಲೆ ಹೊತ್ಕೊಂಡು ಅಡ್ಡಾಡ್ತೇವೆ, ಗೌರವಿಸ್ತೇವೆ ನಾವು, ಅಲ್ವಾ? ರಾಮಾಯಣದ ಕರ್ತೃ ವಾಲ್ಮೀಕಿ, ಯಾವುದೋ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಥವಾ ಶೆಡ್ಯೂಲ್ಡ್ ಟ್ರೈಬ್ ಹಾಗೆ ಅಂದ್ಕೊಂಡು ನಾವು ಅದನ್ನೆಂದಾದರೂ ಕಡೆಗಣಿಸಿದ್ದಿದೆಯಾ? ಶ್ರೀರಾಮನ ಕಥೆ ಅದು, ನಮ್ಮೆಲ್ಲರ ಶ್ರೀರಾಮ. ನಾವು ಅದನ್ನು ಮನಸ್ಸಿನಲ್ಲಿ ತಲೆ ಮೇಲೆ ಇಟ್ಟುಕೊಂಡು ಶತಮಾನದಿಂದ ಪೂಜೆಯನ್ನು ಮಾಡ್ಕೋತ ಬಂದೇವಿ. ರಾಮಾಯಣದಲ್ಲಿರುವಂಥ ಮೌಲ್ಯಗಳನ್ನು ನಮ್ಮ ಸಂವಿಧಾನದಲ್ಲಿ ಸೇರಿಸೇವೆ ನಾವು. ರಾಮಾಯಣದ ಚಿತ್ರ ಇದೆ ಸಂವಿಧಾನದಲ್ಲಿ, ಚಿತ್ರ 32 ಚಿತ್ರಗಳಲ್ಲಿ ಒಂದು ಚಿತ್ರ ಶ್ರೀರಾಮನ ಚಿತ್ರ ಇದೆ ನಮಗೆ. ನಂತರ ಅನೇಕ ಅಬ್ರಾಹ್ಮಣರು ಅಂತ ನಾವೇನು ಅನ್ಕೊಳ್ತೀವಿ, ಅವರು ವೇದಿಕ್ ಲಿಟ್ರೇಚರಿಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಮಾಡಿದ್ದಾರೆ ಅಂದ್ಕೊಂಡು ಮಹೋಪಾಧ್ಯಾಯ ಭಾರತ ರತ್ನ PV ಕಾಣೆ ತಮ್ಮ ಹಿಸ್ಟರಿ ಆಫ್ ಧರ್ಮಶಾಸ್ತ್ರ ಅನ್ನುವಂಥ 7 ಸಂಪುಟಗಳ ಕೃತಿಯಲ್ಲಿ ಹೇಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಎಲ್ಲ ಸಮುದಾಯಗಳನ್ನು ಪ್ರೀತಿಸುತ್ತಾ ಗೌರವಿಸುತ್ತಾ ಹೆಜ್ಜೆ ಹಾಕಬೇಕು. ನನ್ನ ಮುಂದಿನ ಮಾತುಗಳನ್ನು ಈ ಹಿನ್ನೆಲೆಯಲ್ಲಿ ಅರ್ಥೈಸಿಕೊಳ್ಳಬೇಕು ಅನ್ನುವಂಥ 2ನೇ ಪ್ರಾರ್ಥನೆ. ಬ್ರಾಹ್ಮಣರು ಅಂದಾಕ್ಷಣ ಹೆಮ್ಮೆ ಪಡುವಂಥ ವಿಷಯ. ಯಾಕೆ? ಅನೇಕ ಮತಗಳನ್ನು ಚಿಂತನೆಗಳನ್ನು ಹುಟ್ಟಿ ಹಾಕಿದಂಥವರು, ಬೆಳೆಸಿದಂಥವರು. ದ್ವೈತ, ಅದ್ವೈತ, ಶುದ್ಧಾದ್ವೈತ, ವಿಶಿಷ್ಟಾದ್ವೈತ. ಬ್ರಾಹ್ಮಣ ನಿಮ್ಮ ಜನರೇ, ಬಸವೇಶ್ವರರು ನಿಮ್ಮ ಕಮ್ಯುನಿಟಿನೇ ಕೊಡ್ತು ಸಮಾಜಕ್ಕೆ, ಅಲ್ವಾ? ಅಂಬೇಡ್ಕರ್ ಅವರಿಗೆ ಮಹರ್ ಅನ್ನುವಂಥ ಅಡ್ಡ ಹೆಸರು ಇತ್ತು. ಆವಾಗ ಕೃಷ್ಣಾಜಿ ಅಂಬೇಡ್ಕರ್ ಅನ್ನುವಂಥ ಅವರ ಒಬ್ಬ ಮರಾಠಿ ಬ್ರಾಹ್ಮಣ ಗುರು ಅವ್ರಿಗೆ ಹೇಳ್ತಾರೆ, ಏನಂತ, ಈ ಹೆಸರನ್ನು ಇಟ್ಕೊಂಡಿ ಅಂದರೆ ನಿನಗೆ ಉಪಯೋಗ ಆಗಲ್ಲ,
ನೀನು ಅಂಬೇಡ್ಕರ್ ಅನ್ಕೊಂಡು ನಿನ್ನ ಹೆಸರನ್ನ ಬದಲಾವಣೆ ಮಾಡ್ಕೋ ಅಂತ ಹೇಳಿ 4 ಕಾಸನ್ನು ಕೊಡ್ತಾರೆ ಅಧ್ಯಯನ ಮಾಡಲಿ ಅನ್ಕೊಂಡು. ಆ ರೀತಿ ಬ್ರಾಹ್ಮಣ ಅವರ ಹೆಸರನ್ನು ಬದಲಾವಣೆ ಮಾಡಿ ವಿದ್ಯಾರ್ಜನೆಗೆ ಅನುಕೂಲ ಆಗುವಂಥ ವ್ಯವಸ್ಥೆಯನ್ನು ಕಲ್ಪಿಸೋದರಲ್ಲಿ ಒಂದು ಹೆಜ್ಜೆ ಮುಂದಿಟ್ಟು ಅದೇ ಅಂಬೇಡ್ಕರ್ ಜಿ ನಮಗೆ ಸಂವಿಧಾನವನ್ನು ಕೊಟ್ಟರು. ಈ ಸಂವಿಧಾನವನ್ನು ಕೊಡುವಾಗ ಅವರು ಯಾರ್ಯಾರನ್ನ ಕರ್ಕೊಂಬಂದ್ರು ನೋಡಿ. 7 ಜನರ ಡ್ರಾಫ್ಟಿಂಗ್ ಕಮಿಟಿ ಮೆಂಬರ್ಸ್, ಅದರಲ್ಲಿ 3 ಜನ ಬ್ರಾಹ್ಮಣರನ್ನು ಕರ್ಕೊಂಬಂದ್ರು. ಹೌದಾ? ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್, ಗೋಪಾಲ್ ಸ್ವಾಮಿ ಅಯ್ಯಂಗಾರ್, ಮಿನಿಮಮ್ 2 ಪ್ರಭೃತಿಗಳು. ನಂತರ BN ರಾವ್, ಬೆನಗಲ್ ನರಸಿಂಗ ರಾವ್ ಅನ್ನುವಂಥ ಇನ್ನೊಬ್ಬ ಬ್ರಾಹ್ಮಣನನ್ನು ಕರ್ಕೊಂಬಂದು ಸಂವಿಧಾನದ ಅಡ್ವೈಸರ್, ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿಕೊಂಡ್ರು. ಹೌದಾ? ನಂತರ ಈ BN ರಾವ್ ಅವರನ್ನ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಪ್ರಥಮ ಭಾರತೀಯ ನ್ಯಾಯಾಧೀಶನಾಗಿ ನಿಯೋಜನೆ ಮಾಡಿದರು. ಹೌದಾ? ಅನೇಕ ಮತಗಳನ್ನಾಯಿತು. ಅನೇಕ ರಾಜ ವಂಶಗಳನ್ನು ಪೋಷಿಸಿದಂಥವರು, ರಾಜ್ಯಗಳನ್ನು ಕಟ್ಟಿದಂಥವರು ಬ್ರಾಹ್ಮಣರು ಇದ್ದಾರೆ ಅನ್ಕೊಂಡು ಎರ್ನಾಲ್ಡ್ ಟಾಯಿಂಬಿ ಅನ್ನುವಂಥ ಇತಿಹಾಸಕಾರ ಬರೀತಾನೆ. ವಿಲ್ ಡುರಂಟ್ ಅನ್ನುವಂಥ ಮಹಾನ್ ಇತಿಹಾಸಕಾರ ಬರೀತಾನೆ. ದ ಸ್ಟೋರಿ ಆಫ್ ಸಿವಿಲೈಸೇಷನ್ ಅನ್ನುವಂಥ 11 ಸಂಪುಟಗಳ ತನ್ನ ಗ್ರಂಥದಲ್ಲಿ ಒಂದು ಗ್ರಂಥವನ್ನ ಅವರ್ ಓರಿಯೆಂಟಲ್ ಹೆರಿಟೇಜ್ ಅಂತ ಕರೀತಾನೆ. ಗ್ರಂಥ 2ರಲ್ಲಿ ಅವನು ಭಗವದ್ಗೀತೆ ಬಗ್ಗೆ ಹೇಳ್ತಾನೆ, ರಾಮಾಯಣದ ಬಗ್ಗೆ ಹೇಳ್ತಾನೆ, ಇಂಥ ಅನೇಕ ಮಹಾಕಾವ್ಯಗಳ ಬಗ್ಗೆ ಹೇಳ್ತಾನೆ, ಕೃಷ್ಣನ ಬಗ್ಗೆ ಹೇಳ್ತಾನೆ, ಕೃಷ್ಣನ ಕೊಳಲಿನ ಬಗ್ಗೆ ಹೇಳ್ತಾನೆ. ಹೌದಾ? 1333ನೇ ಇಸ್ವಿಯಲ್ಲಿ ವಿದ್ಯಾರಣ್ಯರು ವಿಜಯನಗರ ಸಾಮ್ರಾಜ್ಯವನ್ನ ಹಕ್ಕ ಬುಕ್ಕ ಅನ್ನುವಂಥ 2 ಕುರುಬ ಜನಾಂಗದ ವ್ಯಕ್ತಿಗಳಿಂದ ಸ್ಥಾಪನೆಯನ್ನ ಮಾಡ್ತಾರೆ. ಹೌದಾ? ನಂತರ ಸ್ವಲ್ಪ ಹಿಂದ್ಗಡೆ ಹೋಗಿ ಚಾಣಕ್ಯ ಯಾರನ್ನ ಕರ್ಕೊಂಡ್ಬರ್ತಾನೆ? ನಿಮಗೆ ಗೊತ್ತಿರುವಂಥವನು. ಕ್ಷೌರಿಕ ಸಮುದಾಯವನ್ನ ಕರ್ಕೊಂಡು ಬಂದು ರಾಜ್ಯ ಸ್ಥಾಪನೆಯನ್ನ ಮಾಡ್ತಾನೆ. ಅವನನ್ನ ನೆಪೋಲಿಯನ್ ಏನಿದ್ನಲ್ಲ ಅವನಿಗೆ ಹೋಲಿಸ್ತಾರೆ ಇತಿಹಾಸಕಾರ ವಿಲ್ ಡುರಂಟ್, ಏರಿಯಲ್ ಡುರಂಟ್, ಅವರನ್ನ ಕರ್ಕೊಂಡ್ಬರ್ತಾನೆ. ಹೌದಾ? ನಂತರ ಸ್ವಲ್ಪ ಬೇರೆ ಬೇರೆ ಕಡೆ ಗಮನ ಕೊಡಿ. ಎ ಫಾರ್ಗಾಟನ್ ಎಂಪೈರ್ ಅಂತ ಕರೀತಾನೆ ಜಾರ್ಜ್ ಸಿವೆಲ್ ಅನ್ನುವಂಥವನು ವಿಜಯನಗರ ಸಾಮ್ರಾಜ್ಯಕ್ಕೆ. ಹೌದಾ? ಎಂತೆಂಥ ಗ್ರಂಥಗಳನ್ನು ನಾವು ಕೊಟ್ಟೇವಿ ಜಗತ್ತಿಗೆ ಅಂತ ನೀವೇ ಕೇಳ್ಕೊಳ್ಳಿ. ಕಲ್ಲಣ ಕಾಶ್ಮೀರದವನು, ಕಾಶ್ಮೀರದ ಪಂಡಿತ ಅನ್ನುವ ವಾದ ಇದೆ. ರಾಜತರಂಗಿಣಿ ಅನ್ನುವಂಥ ನ್ಯಾಯಶಾಸ್ತ್ರ ಪ್ರಧಾನ ಗ್ರಂಥವನ್ನ ಕೊಡ್ತಾನೆ. ಹೌದಾ? ಸಾರೆ ಜಹಾಸೆ ಅಚ್ಚ ಅನ್ನುವಂಥ ಹಾಡನ್ನ ನೀವು ಆಗಾಗ ಕೇಳ್ತಿರ್ತೀರಿ. ಅದರ ಎಲ್ಲ ನುಡಿಗಳನ್ನು ಕೇಳುವ ಆಸ್ಪದ ಇಲ್ಲ, ಇರಲಿ. ಈ ಸಾರೆ ಜಹಾಸೆ ಅಚ್ಚ ಇದರ ಕರ್ತೃ ಯಾರು ಗೊತ್ತಾ ನಿಮಗೆ? ಮೊಹಮ್ಮದ್ ಅಲ್ಲಮಾ ಇಕ್ಬಾಲ್. ಅವನೊಬ್ಬ ಕಾಶ್ಮೀರಿ ಬ್ರಾಹ್ಮಣ. ಹೌದಾ? ಆದರೆ ಅಂದ್ರೆ ನಾನು ಈ ಬ್ರಾಹ್ಮಣ ಸಮುದಾಯ ಸಮಾಜಕ್ಕೆ ಏನೆಲ್ಲ ರೀತಿಯಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ. ಆಯ್ತಾ? ಅಂಬೇಡ್ಕರ್ ಜಿ ಅವರು ಹೇಳಿದ್ದಾರೆ ಒಂದ್ ಕಡೆ, ಎಷ್ಟು ಒಂದು ಒಳ್ಳೆತನದ ಮಾತುಗಳು, ಎಷ್ಟು ಸೌಜನ್ಯದ ಮಾತುಗಳು. ಈ BN ರಾವ್ ಇರಲಿಲ್ಲ ಅಂದ್ರೆ, ಅವರು ಒಂದು ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ರೆಡಿ ಮಾಡಿ ನಂಗೆ ಕೊಡ್ಲಿಲ್ಲ ಅಂದ್ರೆ ಈ ಕಾನ್ಸ್ಟಿಟ್ಯೂಷನ್ ಮಾಡ್ಲಿಕ್ಕೆ ಇನ್ನು 25 ವರ್ಷ ಬೇಕಾಗ್ತಿತ್ತು ಅಂತ ಹೇಳ್ತಾರೆ. ಭಂಡಾರ್ಕರ್ ಇನ್ಸ್ಟಿಟ್ಯೂಟ್ ನಲ್ಲಿ ಹೇಳಿದಂಥ ಮಾತಿದು. ನಂತರ ಒಂದು ದೇಶದ ಕವಿ ಬರೆದಂಥ 2 ಕಾವ್ಯಗಳು
ಎರಡು ರಾಷ್ಟ್ರಗಳಿಗೆ ರಾಷ್ಟ್ರಗೀತೆ ಆಗ್ತದೆ. ಜನ ಗಣ ಮನ, ಟ್ಯಾಗೋರ್ ಅವರು ಬರೆದಿದ್ದು. ಹೌದಾ? ಅಮರ ಸೋನಾರ್ ಬಾಂಗ್ಲಾದೇಶದ ರಾಷ್ಟ್ರೀಯ ಗೀತೆ ಆಗ್ತದೆ. ಇನ್ನೊಂದು ರಾಷ್ಟ್ರದ ರಾಷ್ಟ್ರಗೀತೆಗೆ ಪ್ರೇರಣೆಯನ್ನ ಕೊಡ್ತದೆ. ಶ್ರೀಲಂಕಾದ ರಾಷ್ಟ್ರಗೀತೆ ಟ್ಯಾಗೋರ್ ಅವರ ಬರಹದ ಪ್ರೇರಣೆಯಿಂದ ಹುಟ್ಟಿದ್ದು ಅಂತ ಹೇಳಿದ್ದಿದೆ. ಹೌದಾ? ನಂತರ ಕಾನ್ಸ್ಟಿಟ್ಯೂಷನ್ ಬಂದ್ಬಿಡ್ತು. ಕಾನ್ಸ್ಟಿಟ್ಯೂಷನ್ ಅಲ್ಲಿ ವ್ಯಕ್ತಿಗತವಾಗಿರುವಂತಹ ಸ್ವಾತಂತ್ರ್ಯಗಳು, ಹಕ್ಕುಗಳು ಪ್ರಬಲವಾಗಿ ಮಂಡಿಸಲ್ಪಟ್ಟಿತ್ತು. ಆಗ ನೆಹರು ಅವರು ಮೊದಲನೇ ಸಂವಿಧಾನ ತಿದ್ದುಪಡಿಯನ್ನ ಮಾಡಿ 9ನೇ ಅನುಚ್ಛೇದ ಏನನ್ಬೇಕು ಅದಕ್ಕೆ, 9th ಶೆಡ್ಯೂಲ್ ಅನ್ನ ಆಡ್ ಮಾಡ್ತಾರೆ. ಈ 9th ಶೆಡ್ಯೂಲ್ ಅನ್ನ ನೀವು ಕಾನ್ಸ್ಟಿಟ್ಯೂಷನ್ಗೆ ಆಡ್ ಮಾಡಿ, ಅವಾಗ ಅಗ್ರೇರಿಯನ್ ರಿಫಾರ್ಮ್ಸ್, ಲ್ಯಾಂಡ್ ರಿಫಾರ್ಮ್ಸ್ ಮಾಡ್ಲಿಕ್ಕೆ ಬರ್ತದೆ. ಅವಾಗ ಈ ನಮ್ಮ ಆಸ್ತಿ ಇವೆಲ್ಲ ಇರ್ತದಲ್ಲ, ಇದನ್ನ ಅನೇಕ ಸಮುದಾಯ ಮುಖಿಯಾಗಿ ಉಪಯೋಗಿಸಲಿಕ್ಕೆ ಬರ್ತದೆ. ನೆಹರುಜಿ ಈ ರೀತಿ ತಿದ್ದುಪಡಿಯನ್ನ ಮಾಡಿ ಅನ್ಕೊಂಡು ಮಡ್ರಾಸದ ಒಬ್ಬ ಅಯ್ಯರ್ ಬ್ರಾಹ್ಮಣ ಹೇಳ್ತಾನೆ, ಇದನ್ನ ಪಾಲ್ಕಿವಾಲಾ ಎ ಕೋರ್ಟ್ ರೂಮ್ ಜೀನಿಯಸ್ ಅನ್ನುವಂಥ ಪುಸ್ತಕದಲ್ಲಿ ಉಲ್ಲೇಖಿಸಲಾಗಿದೆ. ಯಾರು ಬರೆದಿದ್ದು? ಸೋಲಿ ಸೋರಾಬ್ಜಿ ಮತ್ತು ಅರವಿಂದ್ ಪಿ ದಾತಾರ್ ಅಂತ ಬರೆದಂಥಲ್ಲಿ ನಮೂದಿಸಿ ಬಿಟ್ಟಿದ್ದಾರೆ. ಆ ಕಾರಣ ರಿಫಾರ್ಮ್ಸ್, ಅಗ್ರೇರಿಯನ್ ರಿಫಾರ್ಮ್ಸ್, ಟೆನೆನ್ಸಿ ಕಾನೂನುಗಳೆಲ್ಲ ಊರ್ಜಿತಗೊಳ್ತದೆ. ಇದರಿಂದ ಕೆಲವರೇ ಕೈಯಲ್ಲಿ ಹಿಡಿಯಲ್ಪಟ್ಟಂಥ ಲ್ಯಾಂಡ್ಸ್ ಏನಿರ್ತದಲ್ಲ, ಭತ್ತ ಬೆಳೆಯುವಂಥ ಗದ್ದೆಗಳಿರ್ತದಲ್ಲ, ಹತ್ತಿ ಬಿತ್ತಿ ಮಾಡುವಂಥ ಹೊಲಗಳಿರುತ್ತಲ್ಲ, ಅವು ಯಾರು ಟಿಲ್ ಮಾಡ್ತಾ ಇದ್ದಾರೆ, ಯಾರು ಅವುಗಳನ್ನ ಉಳುತ್ತಾ ಇದ್ದಾರೆ, ಉಳುವವನೇ ವಿಡೆಯ ಅನ್ನುವಂಥ ತತ್ವವನ್ನ ಆಧರಿಸಿದ ಕಾನೂನುಗಳು ಊರ್ಜಿತಗೊಳ್ತವೆ. ಹೌದಾ? ಬ್ರಾಹ್ಮಣರ ಕಾಂಟ್ರಿಬ್ಯೂಷನ್ ಏನು ಅಂತ ನೇರವಾಗಿ ಕೇಳೋದಲ್ಲ, ಇತಿಹಾಸದ ಪುಟಗಳ ಒಳಗಡೆ ಹೋಗಬೇಕು, ನೋಡಬೇಕು, ಅವಾಗ ಗೊತ್ತಾಗ್ತದೆ ಅದು. ವಿನೋಬಾ ಭಾವೆಯವರ ಭೂದಾನ್ ಚಳುವಳಿ ನಿಮಗೆ ಗೊತ್ತಿದೆ. ಹೌದಾ? ಅದರಿಂದ ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ 17 ರಾಜ್ಯಗಳಲ್ಲಿ ಭೂದಾನ್ ಆಕ್ಟ್ ಅನ್ಕೊಂಡು ಶಾಸನಗಳ ನಿರ್ಮಾಣ ಆಗ್ತದೆ. ಸುಮಾರು 40 ಲಕ್ಷ ಎಕರೆ ಭೂಮಿಯನ್ನ ಭೂ ಒಡೆಯರು ಸರ್ಕಾರಕ್ಕೆ ವಹಿಸ್ತಾರೆ. ಏನಂತ ಹೇಳಿ? ಈ ಭೂಮಿಯನ್ನ ಎಲ್ಲರಿಗೂ ಹಂಚಿ. ಈ ಐಡಿಯಾ ಕೊಟ್ಟಿದ್ಯಾರಪ್ಪ? ಭೂಮಿಯನ್ನ ಹಂಚಿದ್ಯಾರಪ್ಪ? ಹೌದಾ? ಯಾವ ರೀತಿಯ ಕೊಡುಗೆ ಆಗ್ತಾ ಇದೆ, ಈ ಕಡೆ ಗಮನವನ್ನು ಇಟ್ಕೊಳ್ಳಬೇಕು. ನಂತರ ನಮ್ಮ ಸಂವಿಧಾನದಲ್ಲಿ ಅನೇಕ ತುಳಿತಕ್ಕೆ ಒಳಪಟ್ಟಂಥ ಸಮುದಾಯಗಳನ್ನು ಎತ್ತಬೇಕು ಅನ್ನುವಂಥ ಅನುಚ್ಛೇದಗಳು ಉಂಟು. ಆ ಅನುಚ್ಛೇದಗಳನ್ನು ಮಾಡುವಾಗ ಸ್ವಲ್ಪ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಇರುವಂಥ ಡಿಬೇಟ್ಸ್ ಅನ್ನ ಪಾರ್ಲಿಮೆಂಟ್ ಸೆಕ್ರೆಟರಿಯೇಟ್ ಇದೆಯಲ್ಲ, 5 ಸಂಪುಟಗಳಲ್ಲಿ ಪಬ್ಲಿಷ್ ಮಾಡಿದೆ. ನಿಧಾನವಾಗಿ ಅದನ್ನು ಓದ್ತಾ ಹೋಗಿ. ಯಾವುದೇ ಒಬ್ಬ ಸದಸ್ಯ, ನಿಮ್ಮ ಸಮುದಾಯದಿಂದ ಬಂದಂತ ಒಬ್ಬನೇ ಒಬ್ಬ ಸದಸ್ಯ ಅಬ್ಜೆಕ್ಷನ್ ಮಾಡಿದ್ದಿಲ್ಲ. ಗಾಡ್ ಬಾಯ್ಸ್ ಅನ್ನುವಂಥ ಒಬ್ಬ ಚಿಂತಕ ಬರೀತಾನೆ, ಈ ಸಮುದಾಯಗಳ ರಕ್ಷಣೆಗಾಗಿ ಮಾಡಿದಂಥ ಅನುಚ್ಛೇದಗಳು ಮತ್ತು ಮಾಡುವವರ ಜಾತಿಗಳು ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಬರೀತಾನೆ. ಹೌದಾ? ಅಂಥ ಸಮುದಾಯದ ವ್ಯಕ್ತಿಗಳು ಸೇರ್ಕೊಂಡು ಹುಟ್ಟಿ ಹಾಕಿದಂಥ ಸಂಸ್ಥೆ ಇದು. ಈ ಸಂಸ್ಥೆಗೆ 1/2 ಶತಮಾನ ಆಗ್ತಾ ಬಂತು. ಸಾಮಾನ್ಯವಾಗಿ ವ್ಯಕ್ತಿಗೆ 1/2 ಶತಮಾನ ಆಯಿತು ಅಂದಾಕ್ಷಣ ಡಿಕ್ಲೈನ್ ಬಿಗಿನ್ ಆಗ್ತದೆ, ಸಂಸ್ಥೆಗೂ ಡಿಕ್ಲೈನ್ ಬಿಗಿನ್ ಆಗ್ತದೆ. ಯಾವುದೇ ರಾಷ್ಟ್ರ, ಯಾವುದೇ ಸಂವಿಧಾನ
ಯಾವುದೇ ಡೆಮಾಕ್ರಸಿ ಇದು ಯಾವುದೂ ಪರ್ಮನೆಂಟ್ ಅಲ್ಲ ಅಂದ್ಕೊಂಡು ಅಮೇರಿಕಾದ ಎರಡನೆಯ ಅಧ್ಯಕ್ಷ ಇದ್ನಲ್ಲ ಜಾನ್ ಆಡಮ್ಸ್, ಅವ ಹಾಗೆ ಬರೆದಿದ್ದಾನೆ. ಹಾಗಾಗಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವಂಥವರು ನಾವು ನೀವು ಎಲ್ಲರೂ ಮಸಣಮುಖಿಗಳು, ಮಸಣಕ್ಕೆ ಹೋಗುವಂಥವರು, ದಾಪುಗಾಲು ಹಾಕುತ್ತಿರುವಂಥವರು. ನಮ್ಮ ಈ ಸಾರಥ್ಯವನ್ನು ವಹಿಸ್ಕೊಂಡಂಥ ಅಶೋಕ ಹಾರ್ನಳ್ಳಿಯವರು ಶತಾಯುಷಿ ಆಗಿಯೇ ಆಗ್ತಾರೆ, ಆಗಲೇಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಅಲ್ವಾ? ಆದರೆ ಹಾರ್ನಳ್ಳಿಯವರು 1000 ವರ್ಷ ಬದುಕಲಿ ಅಂತ ನಮಗೆ ಆಸೆ ಇದ್ರೂ ಸಹಿತ ಅದು ಈಡೇರುವಂಥ ಸಾಧ್ಯತೆ ತುಂಬಾ ಕಡಿಮೆ ಅಲ್ವಾ? ಹಾಗಾಗಿ ಇಂಥ ಸಂಸ್ಥೆಯನ್ನು ಪ್ರಬಲಗೊಳಿಸಲಿಕ್ಕೆ ಹೊಸ ಹೊಸ ನೀರು ಈ ಸಂಸ್ಥೆಯ ಸಂವಿಧಾನದಲ್ಲಿ ಸೇರಬೇಕು. ಇದು ಅಲ್ಟಿಮೇಟ್ಲಿ ಯಾವುದೂ ಪರ್ಮನೆಂಟ್ ಅಲ್ಲ ಅಲ್ವಾ? ನಥಿಂಗ್ ಈಸ್ ಪರ್ಮನೆಂಟ್, ನಥಿಂಗ್ ಈಸ್ ಎಟರ್ನಲ್. ಆದರೆ ಒಂದು ಕಾಲದವರೆಗೆ ಇಂಥ ಮಹಾನ್ ಸಂಸ್ಥೆ ಉಳಿಬೇಕು ಅನ್ನಂಗಿದ್ರೆ ನೀವೆಲ್ಲರೂ ಆ ಸಂಸ್ಥೆಯ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ನಿಮ್ಮ ನಡುವೆ ಮಾತಾಡೋದು, ಜಗಳ ಮಾಡಿಕೊಳ್ಳೋದು ಇದನ್ನು ಮಾಡೋ ಬದಲಿ ವೇದಿಕೆಯಿಂದ ಒಬ್ಬ ಸಾಧಾರಣ ನ್ಯಾಯಾಧೀಶ ಏನೋ 4 ಪೆದ್ದ ನುಡಿಗಳನ್ನು ಹೇಳ್ತಾ ಇದ್ದಾನೆ, ಅಲ್ಲಿ ಸತ್ಯ ಇರುವ ಸಾಧ್ಯತೆ ಇದೆ ಅಂತ ಅಂದ್ಕೊಳ್ಬೇಕು. ನಿಮ್ಮ ನಡುವಿನ ಮಾತುಗಳನ್ನು, ಈ ವೇದಿಕೆಯಿಂದ ಬರುವ ಮಾತುಗಳು ಕಳೆದು ಹೋಗಬಾರದು ಅನ್ನುವಂಥ ಕೇಳುವ ಜವಾಬ್ದಾರಿ ಶ್ರೋತೃಗಳಿಗಿರಬೇಕು. ಆಗ ಹೇಳುವನ ಮಾತು ಮನಸ್ಸಿಗೆ ಮತ್ತು ಸ್ವಲ್ಪ ಬುದ್ಧಿಗೆ ಹೋಗುವ ಸಾಧ್ಯತೆ ಇರ್ತದೆ. ಇದೇ ರೀತಿ ರಾತ್ರಿ ಆಗೋ ತನಕನೂ ಹೇಳ್ಕೊತ ಹೋಗಬಹುದು, ಆದರೆ ನಾ ಹೇಳಲ್ಲ. ಈ ನಿರ್ವಹಣೆಕಾರ ಕೊಟ್ಟಂಥ ಚೀಟಿಯ ಒಕ್ಕಣಿ ನನಗೆ ನೆನಪಿದೆ. ಅದು ಜೋಶಿಯವರಿಗೆ ಕೊಟ್ಟರು ಸಹಿತ ದೀಕ್ಷಿತನಿಗೂ ಹೌದು ಅಂದ್ಕೊಂಡು ನಾನು ನಂಬಿಕೊಳ್ಳುತ್ತೇನೆ. ಆಯ್ತಾ? ಹಾಗಾಗಿ ನಾನು ಈ ಸಮುದಾಯಕ್ಕೆ, ಈ ಸಮುದಾಯದ ಮುಖಾಂತರ ನಮ್ಮ ಮಹಾನ್ ಸಮಾಜಕ್ಕೆ ಏನು ಕೊಡುಗೆಯನ್ನು ಕೊಡಬಹುದು ಆ ಚಿಂತನೆ ನಮ್ಮೊಳಗೆ ನಡೆಯಬೇಕು. ಇದಕ್ಕೆ ಧನ ಸಹಾಯ ಬೇಕಾಗ್ತದೆ, ದೇಹ ಶ್ರಮ ಬೇಕಾಗ್ತದೆ, ಚಿಂತನೆಯನ್ನು ಹಂಚುವ ಅಗತ್ಯ ಬೀಳ್ತದೆ. ಭಾರತೀಯ ಮೌಲ್ಯಗಳು ತುಂಬ ಡೇಂಜರ್ ಪೊಸಿಷನ್ನಿಗೆ ಹೋಗಿದೆ ಅನ್ನುವಂಥ ಇತಿಹಾಸಕಾರರ ಮಾತುಗಳನ್ನು ನಂಬಬೇಕಾಗ್ತದೆ. ಹಾಗಾದ್ರೆ ನಾವೇನು ಮಾಡಬೇಕು? ಭಾರತೀಯತೆ ಉಳಿಲಿಕ್ಕೆ, ಭಾರತ ಮಾತೆಗೆ ಅನ್ಯಾಯ ಆಗದ ರೀತಿಯಲ್ಲಿ ನಾವು ಏನನ್ನ ಮಾಡಬೇಕು ಅನ್ನುವ ಚಿಂತನೆ ಇವತ್ತಿನಿಂದನೇ ಪ್ರಾರಂಭ ಆಗಬೇಕು. ಅಶೋಕ್ ಹಾರ್ನಳ್ಳಿಯವರ ಸಾಹಿತ್ಯದಲ್ಲಿ ಬ್ರಾಹ್ಮಣರ ಸಭೆ ಬಹಳ ಸುಂದರವಾಗಿತ್ತು, ಊಟ ತುಂಬ ರುಚಿಕಟ್ಟಾಗಿತ್ತು. ಅಲ್ಲಿಗೆ ಮುಗಿಯಬಾರದು. ಆಯ್ತಾ? ಆ ದಿಶೆಯತ್ತ ಚಿಂತನೆಯನ್ನ ಮಾಡಬೇಕು. ಆ ದಿಶೆಯತ್ತ ಚಿಂತನೆಯನ್ನ ಮಾಡಿ ಹೆಜ್ಜೆಯನ್ನು ಹಾಕಿದರೆ ರಾಷ್ಟ್ರೀಯ ಮೌಲ್ಯಗಳು ಉಳಿತದೆ. ರಾಷ್ಟ್ರೀಯ ಮೌಲ್ಯಗಳನ್ನು ಆಧರಿಸಿಕೊಂಡು ತಯಾರಿಯಾದಂಥ ಸಂವಿಧಾನ ಉಳಿತದೆ. ಇಲ್ಲದಿದ್ದರೆ ಭಾರತಕ್ಕೂ ಆಪತ್ತು, ಈಗಾಗಲೇ ಆಪತ್ತಿನಲ್ಲಿದೆ ಅನ್ನುವಂಥ ಮಾತು ಅನೇಕ ಕಡೆ ಕೇಳಿ ಬರ್ತಾ ಇದೆ. ನಾನೊಬ್ಬ ಹಾಲಿ ನ್ಯಾಯಾಧೀಶ ಅಂದ್ಕೊಂಡು ನಿಮಗೆ ಮತ್ತೊಮ್ಮೆ ನೆನಪಿಸಿ ಈ ಮಾತನ್ನು ಹೇಳ್ತಾ ಇದ್ದೀನಿ. ಈ ಮಾತಿನಲ್ಲಿ ಅಡಕ ಆದಂಥ ಸತ್ಯವನ್ನು ನೀವೇ ತಕ್ಕೊಂಡು ತಿಳ್ಕೊಳ್ಬೇಕು. ಇದನ್ನು ಬಿಟ್ಟುಕೊಂಡು ಆ ಕಡೆ ನಾವು ಹೇಳುವಂಥ ಸ್ವಾತಂತ್ರ್ಯ ಈ ನ್ಯಾಯಾಧೀಶರಿಗೆ ಇಲ್ಲ. ನಿಮಗಿರುವ ವಾಕ್ ಸ್ವಾತಂತ್ರ್ಯ ಪ್ರಮಾಣ ಜಾಸ್ತಿ, ನಮಗೆ ಆ ಸ್ವಾತಂತ್ರ್ಯ ಇಲ್ಲ. ನಿಮ್ಮ ಸ್ವಾತಂತ್ರ್ಯ ಹರಣ ಆದಾಗ ಅದು ಸರಿನೋ ತಪ್ಪೋ, ಆಗಿದೆಯೋ ಇಲ್ಲೋ, ಆಗಿದ್ರೆ ಏನು ಮಾಡಬೇಕು ಅನ್ನುವಂಥ ತೀರ್ಮಾನ ಕೊಡುವ ಅಧಿಕಾರ ಉಂಟು. ಆದರೆ ಸಮಾಜ ವ್ಯವಸ್ಥೆಯಲ್ಲಿ ನಮಗೆ ಕೆಲವು ಇತಿಮಿತಿಗಳಿದೆ. ಈ ಇತಿಮಿತಿಗಳ ಹಿನ್ನೆಲೆಯಲ್ಲಿ ನ್ಯಾಯಾಧೀಶ ಏನೋ ಹೇಳ್ತಾ ಇದ್ದಾನೆ, ಅದನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ನೀವೆಲ್ಲರೂ ಮಾಡಬೇಕು.
ಭಾರತೀಯ ಚಿಂತನೆಗಳು ಉಳಿಬೇಕು, ಭಾರತೀಯ ಸಂವಿಧಾನ ಬೆಳಿಬೇಕು, ರಾಷ್ಟ್ರದ ಅಂಗಾಂಗಕ್ಕೆ ಊನತೆ ಉಂಟಾಗಬಾರ್ದು, ಅಂಗಾಂಗಕ್ಕೆ ಭಾರತೀಯ ಚಿಂತನೆಗೆ ಅಪಮಾನ ಮಾಡುವಂಥ ಅನೇಕ ಸ್ವರಗಳು, ಕೃತಿಗಳು ನೀವೇ ಕೇಳ್ತೀರಿ, ನೋಡ್ತಾ ಇದ್ದೀರಿ. ಆ ಕಡೆ ಸ್ವಲ್ಪ ಎಚ್ಚರವಾಗಿರಿ. ಅನ್ಯ ಸಮುದಾಯದವರನ್ನು ನೀವು ಸಹಿತ ನಾವು ಪ್ರೀತಿಯಿಂದ ಕರ್ಕೊಂಡು ಹೋಗಬೇಕು. ಭಾರತ 1000 ಗಂಗೆಗಳಾಗಿ ಹರಿಬೇಕು. 1000 ತೊರೆಯ ನಾಡಿದು, ಬ್ರಾಹ್ಮಣ್ಯ ಒಂದು ತೊರೆ ಮಾತ್ರ. ಆ ಎಲ್ಲ ತೊರೆಗಳೊಂದಿಗೆ ನಾವು ಹರಿದಾಗ ಗಂಗೆಗೆ ತುಂಬಿ ಹರಿಯುವ ಶಕ್ತಿ ಬರ್ತದೆ, ತುಂಗೆನೂ ಗಂಗೆಯಾಗುವ ಶಕ್ತಿ ಬರ್ತದೆ ಅನ್ನುವ ಮಾತಿನಿಂದ ಅಂತಿಮ. ಧನ್ಯವಾದ.